ಇದು ಭಾಳ ಬೇಜಾರಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಸರ್ ಇನ್ನಿಲ್ಲ ಅಂತ ಕೇಳಿ ನಮ್ಮಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಗೊತ್ತು, ನಾನು ಅವ್ರ ಜೊತೆನೇ ಇಲ್ಲಿದ್ದೀನಿ. ಬೆಳಗ್ಗೆಯಿಂದ ನನಗೆ ಗೊತ್ತಾಗಿರಲಿಲ್ಲ ಅವ್ರ ಆರೋಗ್ಯದ ಬಗ್ಗೆ. ಈಗ ಗೊತ್ತಾಯಿತು. ಒಳ್ಳೆ ಮನುಷ್ಯರು ಅವರು. ಅವ್ರದ್ದೇ ಬ್ಯಾನರ್ ಮಾಯಾ ಬಜಾರ್ ಆ್ಯಕ್ಟ್ ಮಾಡಿದೆ. ಅವ್ರು ನನಗೆ ಅಷ್ಟು ಪ್ರೀತಿ ಕೊಟ್ಟರು. ಅವ್ರ ಮನೆಯವರೆಲ್ಲ ಸ್ವಲ್ಪ ನಾನೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಮ ಅಪ್ಪ ಕೂಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ. ಇದು ಭಾಳ ಬೇಜಾರಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಸರ್ ಇನ್ನಿಲ್ಲ ಅಂತ ಕೇಳಿ ನಮ್ಮಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಿಮ್ಗೆ ಗೊತ್ತು, ನಾನು ಅವ್ರ ಜೊತೆನೇ ಇಲ್ಲಿದ್ದೀನಿ. ಬೆಳಗ್ಗೆಯಿಂದ ನನಗೆ ಗೊತ್ತಾಗಿರಲಿಲ್ಲ ಅವ್ರ ಆರೋಗ್ಯದ ಬಗ್ಗೆ. ಈಗ ಗೊತ್ತಾಯಿತು. ಒಳ್ಳೆ ಮನುಷ್ಯರು ಅವರು. ಅವ್ರದ್ದೇ ಬ್ಯಾನರ್ ಮಾಯಾ ಬಜಾರ್ ಆ್ಯಕ್ಟ್ ಮಾಡಿದೆ. ಅವ್ರು ನನಗೆ ಅಷ್ಟು ಪ್ರೀತಿ ಕೊಟ್ಟರು. ಅವ್ರ ಮನೆಯವರೆಲ್ಲ ಸ್ವಲ್ಪ ನಾನೇನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಇಲ್ಲಿ ನಮ್ಮ ಅಪ್ಪ ಕೂಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ.